ಸಾವರ್ಕರ್ ಎದೆಯ ಮೇಲಿದ್ದ ಬಿಲ್ಲೆಯನ್ನು ನೋಡಿ 1960ರಲ್ಲಿ ಪರಮದಯಾಳು ಬ್ರಿಟಿಷ್ ಸರ್ಕಾರ ಒಂದಿನಿತು ಹೆದರಲಿಲ್ಲ. ಬ್ಯಾರಿಗ 1960ರವರೆಗೆ सर्वभूतेषु देवी सर्वभूतेषु कान्तिरूपेण संस्थिता नमस्तस्यै 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 नमो नमः रूपेण संस्थिता वृत्तिरूपेण संस्थिता नमस्तस्यै 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 नमो नमः नमस्तस्यै नमो नमः या देवी सर्वभूतेषु स्मृतिरूपेण संस्थिता नमस्तस्यै 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 नमस्तस्यै
ಈ ಒಂದು ಸ್ಮರಣಿಕೆಯನ್ನು ನೀಡಿ ಭರತ್ ಭಟ್ ಅವರಿಗೆ ಶುಭವಾಗಲಿ. ದೇವಿಯ ಶೋಭಾಯಾತ್ರೆ ಸುಧೀರ್ ಬಗ್ಗೇರ, ಅದು ಯಾರು ಕ್ಷಮಿಸಿ, ಸುಧೀರ್ ಬಗ್ಗೇರ ರೋಹಿದಾಸ್ ಬಗ್ಗೇರ ಅವರು ಕೂಡ ಅವರ ತಂಡ ಜೊತೆಯಲ್ಲಿ ನಿಂತು ಈ ಶಾರದಾ ಮಾತೆಯ ಈ ಒಂದು ಶೋಭಾಯಾತ್ರೆ ಅದು ನಿಮ್ಮೆಲ್ಲರ ಪೂರ್ಣ ಜವಾಬ್ದಾರಿ. ಅವರಿಗೆ ತೊಂದರೆಯಾಗ್ತಾ ಉಂಟು.
ಶಿವಾಂಜನೇಯ ಸಂಗ್ರಾಮ, ಶಿವಾಂಜನೇಯ ಸಂಗ್ರಾಮ. ಉಕ್ಕಿಬರುವ ಪ್ರವಾಹವನ್ನು ಹಿಮ್ಮೆಟ್ಟಿಸಲು ಸಾಧ್ಯವೇ ತಾಯಿ? ಈ ನಿನ್ನ ಪತಿ ಸಾಮಾನ್ಯನಲ್ಲ. ಈತನ ಅಭಿಮಾನವನ್ನು, ಆಕ್ರೋಶವನ್ನು, ಅನುಪಮ ಪರಾಕ್ರಮವನ್ನು ಆ ಆದಿಶಕ್ತಿಯು ನೋಡಬೇಡವೇ? ಹೋಗಲು ಬಿಡು ತಾಯಿ. ನೀವೇ ನನ್ನ ಪತಿಯನ್ನು ಮೃತ್ಯು ಕೋಪಕ್ಕೆ ತಳ್ಳುವಿರಾ? ನನ್ನ ಸೌಭಾಗ್ಯವನ್ನು ಅಳಿಸುವಿರಾ? ಚಂದ್ರ, ಸಾಕು ಮಾಡು ನಿನ್ನ ಆಕ್ರಮಣ. ಹಣ ಭರತ ನೀನು ಪೂಜಿಸುತ್ತಿರುವ ಆ ನಿನ್ನ ದೇವಿ ನಿನ್ನ ಸೌಭಾಗ್ಯವನ್ನು ಕಸಿದುಕೊಳ್ಳುವಳು. ನಿನ್ನ ದೇವಾಲಯದಲ್ಲಿರುವ ಆ ನಿರ್ಜೀವ ವಿಗ್ರಹಗಳನ್ನು ಕಿತ್ತೆಗೆದು ಆ ಜಾಗದಲ್ಲಿ ನಿನ್ನ ಅಂಬಿಕೆಯನ್ನು ನಿಲ್ಲಿಸಿ ಸಾಕಾಗುವ ತನಕ ಪೂಜೆ ಮಾಡು. ಈಗ ನನ್ನ ಗತಿ ಏನು? ಎಂತಹ ಪುಣ್ಯವಂತೆ ಅಮ್ಮ ನೀನು. ಯುದ್ಧಕ್ಕೆ ಬಂದ ಅಂಬಿಕೆಯನ್ನು ದ್ವೇಷಿಸದೆ ಸೆರೆ ಹಿಡಿದು ತರುವೆ, ಪೂಜೆ ಮಾಡಿಕೋ ಎಂದು ಹೇಳಿದನಲ್ಲ. ನಿನ್ನ ಭಕ್ತಿಯಲ್ಲಿ ಆತನಿಗದೆಷ್ಟೊಂದು ಪ್ರೀತಿ. ಹೇಗೆಯಲ್ಲಿ ಬೇಡಿ, ಇನ್ನು ನಿನ್ನ ಪ್ರಾರ್ಥನೆಯಿಂದ ಈ ಲೋಕಕ್ಕೆ ಮಂಗಳವಾಗಲಿ. ದೇವಿ ಸರ್ವಮಂಗಳೇ.
ನೂರಾರು ಸನ್ನಿಧಿ शिवाजी महाराज की इस बात से मैं उसकी चिंता नहीं करूं, मगर
स्वागत का बात करेंगे। स्वागत करने हमारा